ಕೊರೋನಾ ಮಹಾಮಾರಿ ವಿರುದ್ಧ ಹೋರಾಡಲು ರಾಜ್ಯ ಸರ್ಕಾರ ವಿನೂತನವಾಗಿ ಮಾಸ್ಕ್ ಡೇ ಆಚರಣೆ ಮಾಡಲು ಆದೇಶವನ್ನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಇಂದು ಮಾಸ್ಕ್ ಡೇ ಆಚರಿಸಿ ಪಾದಯಾತ್ರೆಯ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಉಡುಪಿ ಜಿಲ್ಲಾಡಳಿತ ಮತ್ತು ನಗರಸಭೆಯ ಆಶ್ರಯದಲ್ಲಿ ಉಡುಪಿ ನಗರಸಭೆಯ ಎದುರು ಮಾಸ್ಕ್ ಡೇ ಆಚರಣೆ ನಡೆಯಿತು. ಸರ್ಕಾರದ ನಿಯಮಾವಳಿಯಂತೆ ಕಾರ್ಯಕ್ರಮ ನಡೆಯಿತು. ಶಾಸಕ ರಘುಪತಿ ಭಟ್ ಪಾದಯಾತ್ರೆಯ ಮೂಲಕ ಜನಜಾಗೃತಿಗೆ ಚಾಲನೆ ನೀಡಿದರು. ನಗರಸಭೆ ಸಾಮಾಜಿಕ ಅಂತರಕ್ಕೆ ವಿನೂತನ ಕಾನ್ಸೆಪ್ಟ್ ಮಾಡಿದ್ದು, ಪಾದಯಾತ್ರೆಯಲ್ಲಿ ಭಾಗವಹಿಸಿದವರಿಗೆ ಕೊಡೆ ನೀಡುವ ಮೂಲಕ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲಾಯಿತು. ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ರಘುಪತಿ ಭಟ್ ಅವರು, ಕೊರೋನಾ ಸೋಂಕಿತರಲ್ಲಿ ಜಿಲ್ಲೆ ನಂಬರ್ 1 ಇರಬಹುದು, ಇದರ ಜೊತೆಗೆ ರಿಕವರಿಯಲ್ಲೂ ನಂಬರ್ 1 ಆಗಿದೆ. ಜನಜಾಗೃತಿಯ ಮೂಲಕ ಕೊರೋನಾವನ್ನ ನಮ್ಮಿಂದ ದೂರ ಇಡಬಹುದು, ಅದಕ್ಕೆ ಮಾಸ್ಕ್ ಧಾರಣೆ, ಸಾಮಾಜಿಕ ಅಂತರ ಅಗತ್ಯ ಎಂದರು. ನಾವು ನಂಬರ್ 1 ಇದ್ರೂ ಸಹಿತ ನಾವು ರಿಕವರಿಯಲ್ಲೂ ನಂಬರ್ 1 ಇದ್ದೇವೆ. ಇದು ನಾವು ಬಹಳ ಸಂತೋಷ ಪಡಬೇಕಾದ್ರೆ, ಅಭಿಮಾನ ಪಡಬೇಕಾದ್ರೆ. ಇದಕ್ಕೆ ಯಾವುದೇ ಸಾವಿಲ್ಲ. ಮತ್ತೆ ನಮ್ಮ ಯಾರು ಸಿಂಟಮೆಟಿಕ್ ಇರುವಂಥವರ ಸಂಖ್ಯೆಯು ಬಹಳ ಕಡಿಮೆ ಇದೆ, 2%ಗಿಂತ ಕಡಿಮೆ ಇದೆ. ಸೊ ಇದು ನಮಗೊಂದು ಭರವಸೆ ಮೂಡಿಸುವಂಥ ವಿಷಯ. ಆದರೆ ನಾವು ಭಯ ಪಡಬೇಕಾಗಿಲ್ಲ, ಆದರೆ ಜಾಗೃತಿ ಅಂತೂ ಖಂಡಿತವಾಗಿಯೂ ಇರಲೇಬೇಕಾಗಿದೆ. ಜಿಲ್ಲಾಧಿಕಾರಿ ಜಿ ಜಗದೀಶ್ ಮಾತನಾಡಿ, ಸರ್ಕಾರ ಮಾಸ್ಕ್ ಡೇ ಆಚರಣೆ ಆದೇಶ ನೀಡಿದ್ದು, ಸಾರ್ವಜನಿಕರು ಮನೆಯಿಂದ ಹೊರಬರಬೇಕಾದ್ರೆ ಕಡ್ಡಾಯವಾಗಿ ಮಾಸ್ಕ್ ಧಾರಣೆ ಮಾಡಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ಮಾಸ್ಕ್ ಧಾರಣೆ ಮಾಡದವರ ಮೇಲೆ ಕೇಸು ಹಾಕಿ ಒಟ್ಟು 27,000 ದಂಡ ವಸೂಲಿ ಮಾಡಿದೆ ಎಂದರು. ಬಹಳ ಮುಖ್ಯವಾಗಿ ಉಡುಪಿ ಜಿಲ್ಲೆಯಲ್ಲಿ ನಾನು ನೋಡಿದ್ದೇನೆ, ತುಂಬಾ ಜನ ಮಾಸ್ಕ್ ಅನ್ನು ಹಾಕಿನೇ ಓಡಾಡ್ತಾರೆ. ಇನ್ನೂ ಯಾರಾದರೂ ಹಾಕಲಿಲ್ಲ ಅಂತಂದ್ರೆ ಅಂಥವ್ರಿಗೆ ಸುಮಾರು ಒಂದು 25,000ವರೆಗೂ ದಂಡ ಕಲೆಕ್ಷನ್ ಮಾಡಿದ್ದೀವಿ. ಇದುವರೆಗೂ 25 ಆಯ್ತಾ, 27,000 ದಂಡವನ್ನ ಕಲೆಕ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಯಾರು ಹಾಕಿಲ್ಲ, ಯಾರು ಕುತ್ತಿಗೆಗೆ ಹಾಕೋತಾರೆ, ಯಾರು ಇಲ್ಲಿ ತಲೆ ಮೇಲೆ ಹಾಕೋತಾರೆ, ಅವರೆಲ್ಲರಿಗೂ ಸಹ ದಂಡವನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ಯಾರಾದರೂ ಹೊರಗೆ ಬರಬೇಕು ಅಂತಂದ್ರೆ ವಿತೌಟ್ ಮಾಸ್ಕ್ ಯಾರು ಬರಬೇಡಿ, ಮಾಸ್ಕ್ ಹಾಕೊಂಡೇ ಬನ್ನಿ. ಕಾರ್ಯಕ್ರಮದಲ್ಲಿ ನಗರಸಭೆಯ ಪೌರಾಯುಕ್ತ ಆನಂದ್ ಕಲ್ಲೋಲಿಕರ್, ವೈದ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ಸೂಡಾ ಮುಂತಾದವರು ಉಪಸ್ಥಿತರಿದ್ದರು.